ಪ್ರಜೆಗಳನ್ನ ಕಾಣುವಾಗ ದೊರೆಯಾದವನು ದೇವರಂತೆ ಇರಬೇಕು ಎಂಬ ಹಾಗೆ ಅವರ ಮನಸ್ಸಿನ ಭಾವನೆ. ನಾನು ಜನರಿಗೆ ಪ್ರಭುವಾದರೂ ನನ್ನ ಮೇಲೆ ನನ್ನನ್ನ ಕಾಯುವಂತಹ ಪ್ರಭು ಇರುತ್ತಾನೆ. ಆದರೆ ಆ ಪ್ರಭುವನ್ನ ಮರೆತರೆ ಅಲ್ಲಿಗೆ ಅಹಂಕಾರ ಎನ್ನುವುದು ತಲೆಗೆ ಅಡರುತ್ತದೆ. ಆ ಅಹಂಕಾರ ನನ್ನನ್ನ ಬಾಧಿಸದೇ ಇರಲಿ. ನಿನ್ನ ಕರುಣಾ ದೃಷ್ಟಿಯಿಂದ ರಾಜ್ಯಭಾರವನ್ನ ಮಾಡುವ ಹಾಗೆ ನನ್ನನ್ನ ಹರಸು ಎಂಬ ಹಾಗೆ ಕುಲದೇವರಾದಂತಹ ಶ್ರೀರಂಗಸ್ವಾಮಿಗೆ ನಾನು ಕೈ ಮುಗಿದೆ. ಮಾತ್ರ ಅಲ್ಲ, ಋಷಿವರೇರಾದಂತಹ ವಸಿಷ್ಠರೇ ಅನಾದಿ ಕಾಲದಿಂದ ನಮಗೆ ಮಾರ್ಗದರ್ಶನವನ್ನು ನೀಡಲು ತಾವು ನಿಜ ನಿಮಗೆ ಶಿರವಾಗಿ ವಂದಿಸ್ತಾರೆ. ಮಂತ್ರಿವರೇರಾದಂತಹ ಸುಮಂತರು ನಮ್ಮ ತಂದೆಯವರ ಜೊತೆಗಿದ್ದು ಕಾಲ ಕಾಲಕ್ಕೆ ಸರಿಯಾದಂತಹ ಸಲಹೆ ಸೂಚನೆಗಳನ್ನ ಇದ್ದವರು. ಹೀಗೆ ಅವರವರ ಮನೆಯಲ್ಲಿ ಅದೆಷ್ಟು ಕೆಲಸ ಇತ್ತೋ ಏನು ಅದೆಲ್ಲವನ್ನು ಬಿಟ್ಟು ರಾಮನನ್ನ ಕಾಣಬೇಕು, ರಾಮ ಪಟ್ಟಾಭಿಷೇಕವನ್ನ ಕಾಣಬೇಕು ಎಂಬ ಹಾಗೆ ನಮ್ಮ ಪುರಜನರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಮಾತ್ರ ಅಲ್ಲ, ಲಕ್ಷ್ಮಣನ ಮಾತೆ ಸುಮಿತ್ರೆ ಅವಳಿಗೂ ಕೂಡ ವಂದಿಸಿದ್ದೇನೆ. ಹೌದಪ್ಪ. ಮಾತ್ರ ಅಲ್ಲ, ಪುಣ್ಯ ಗರ್ಭೆಯಾದಂತಹ ಕೌಶಲ್ಯ ನನ್ನನ್ನು ಹೆತ್ತಂತಹ ಹಣೆದಪ್ಪ ಅವಳಿಗೂ ಕೂಡ ಕೈಯನ್ನ ಮುಗಿಯುತ್ತಾ ಇದ್ದೇನೆ. ಈ ಜನಸಾಗರದ ಮಧ್ಯದಲ್ಲಿಯೂ ಕೂಡ ಜನಕ ಬೇರೇನಲ್ಲ, ಎತ್ತ ದೃಷ್ಟಿ ಹಾಯಿಸಿದರೂ ಕೂಡ ಭರತನ ಮಾತೆಯೇ ಕಾಣುತ್ತಾ ಇಲ್ಲವಲ್ಲ. ಕೈಕೇಯಿ ಈ ಕಡೆ ಬರುವುದೇ ಕಾಣುತ್ತಾ ಇಲ್ಲ. ನನ್ನ ಚಿಕ್ಕಮ್ಮ ಕೈಕೇಯಿ ಹೌದು ಕಾಣಿಸುತ್ತಿರುವೆ. ಹೌದು ನೋಡಿದೆ. ಸಭೆಯ ಸುತ್ತಲೂ ದೃಷ್ಟಿ ಹಾಯಿಸ್ತಾ ಇದ್ದೇನೆ. ಹಾಗೆಲ್ಲ ನಾವು ಮಹಾರಾಜರು ದುರ್ಗಕ್ಕೆ ಅಕ್ಕೈತ ಸುತ್ತಾಡುವುದಲ್ಲ. ಕೈ ಮಹಂತ ಕುಳಿತಿರ್ಬೇಕು ನೋಡೋ ನೋಡೋ. ಇಲ್ಲ ತಂದೆ, ಹತ್ತೆತ್ತಿ ಸುತ್ತ ನೋಡಿದರೂ ಕೂಡ ಭರತನ ಮಾತೆಯೇ ಕಾಣುತ್ತಾ ಇಲ್ಲ. ಹೀಗೆ ಕರೆಯುವಲ್ಲಿ ಕೊಟ್ಟಿದೆಯೋ ಇಲ್ಲವೋ, ಆದರೆ ಈ ಸಂಭ್ರಮವನ್ನ ಕಾಣುವಾಗ ಅವಳಿಗೆ ಸುದ್ದಿ ಹೋಗದೇ ಇಲ್ಲ. ಆದರೆ ಯಾವ ಗಳಿಗೆಯಲ್ಲಿ ಪಟ್ಟಾಭಿಷೇಕ ಆಗುತ್ತದೆ ಎಂಬಂತಹ ಮಾಹಿತಿ ಅವಳಿಗೆ ದೊರಕಲಿಲ್ಲ ಅಂತ ಕಾಣುತ್ತದೆ. ಹಾಗಾಗಿ ನಮ್ಮ ಲಕ್ಷ್ಮಣ ಒಂದು ಕೆಲಸ ಮಾಡ್ತೀಯ, ತಾನು ನಡೆದಂತಹ ಮಗನಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನ ತೋರಿಸಿದವಳು ಮಾತೆ ಕೈಕೇಯಿ. ಅವಳನ್ನ ಕರೆತಂದು ಆಕೆಯಿಂದ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಅಲ್ಲಿನವರು ಹೇಳಿದ ವಿಷಯವನ್ನು ತಿಳಿದು ಶೋಕಾಗಾರವನ್ನು ಸೇರಿಕೊಂಡಿದ್ದಾಳೆ ಎಂಬಂತಹ ಸತ್ಯವನ್ನು ಕಂಡುಕೊಂಡು ಅಲ್ಲಿವರೆಗಾಗಿ ನೀನು ಹೇಳಿದಂತಹ ವಿಚಾರವನ್ನು ತಿಳಿಸಿದಾಗ ಆಕೆ ಹೇಳಿದಂತಹ ಮಾತೆಯನ್ನು ಬಂದೆಯ ಏನು ಹೇಳುವುದಕ್ಕೆ ನೀನು ಜನವಲ್ಲ, ಹೇಳುವುದಕ್ಕೆ ನೀನು ಅವಕಾಶವಲ್ಲ, ಹೇಳುವ